ನಾನಿದ್ದ ಕ್ವಾರ್ಟರ್ಸಿಗೆ ಬೀಗ ಹಾಕಿದ್ದಾರೆ. ಜನಪ್ರತಿನಿಧಿಗಳಿಗೂ ಹೇಳಿದ್ದೆ, ಅವರು ಹೇಳಿದ್ರೂ ಕೇಳಲಿಲ್ಲ, ಇವರು ತೆಗಿಲಿಲ್ಲ. ಅನ್ನ ಇಲ್ಲ, ನೀರಿಲ್ಲ, ಏನಿಲ್ಲ. ಮಧ್ಯರಾತ್ರಿ ಯಾರೋ ನನ್ನನ್ನು ಆಸ್ಪತ್ರೆಗೆ ತಂದು ಸೇರಿಸಿದ್ರು. ನಾನು ಆಫೀಸಿಗೆ ಬಂದ ನಂತರ ಇವರು ಅಂಟಿಸಿದ್ದು. 14ನೇ ತಾರೀಕು ಒಳಗಡೆ ಖಾಲಿ ಮಾಡ್ಬೇಕಂತ ನಾವು ನೋಟಿಸ್ ಅಂಟಿಸಿದ್ದೇವೆ. ನಾವು 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರ ಹೆಸರಿಗೆ ಅಂತ ಕಟ್ಟೋದು? ಯಾರ್ಡಲ್ಲಿ 3-4 ಅಂಗಡಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೇಳುವವರು ಯಾರು ಇಲ್ವಾ? ಅಕೌಂಟ್ ಸೆಕ್ಷನ್ ಅಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಇವರ ಗೋಲ್ಮಾಲ್ ಎಲ್ಲ ಗೊತ್ತಾಗ್ತದೆ ಅಂತ ಹೇಳಿ ಅಲ್ಲಿಂದ ತೆಗೆದು ನನ್ನನ್ನು ಬೇರೆ ಸೆಕ್ಷನ್ಗೆ ಹಾಕಿದ್ರು. ನಿನ್ನೆ ಇಡೀ ದಿನ ಕೆಲಸನೇ ಕೊಡ್ಲಿಲ್ಲ. ಆಫೀಸ್ ನಡೆಸುದೇ 2 ಬ್ರೋಕರ್ಗಳಿದ್ದಾರೆ, ಅವರೇ ಆಫೀಸ್ ನಡೆಸುದು. ಇಲ್ಲಿ ಕೊಡ್ಬೇಕಂತೇಳಿ ಬಂದಿದೆ, ಬಟ್ ಇದನ್ನೇ ಬೇರೆ, ಇದನ್ನೇ ಬೇರೆ. ಸಮಯ ಎಷ್ಟಾಗುತ್ತೆ ನೋಡ್ಬೇಕು. ಅಂದ್ರೆ ಅವರು ಒಂಟಿ ಮಹಿಳೆ, ವಿಕಲಚೇತನೆ, ಅವರನ್ನು ಹೊರಗೆ ರೂಮ್ನಲ್ಲಿ ವ್ಯವಸ್ಥೆ ಮಾಡಬಹುದಿತ್ತು. 2 ತಿಂಗಳು ಮುಂದುವರಿಸಿ ಸರ್. ಅವರು ನಮ್ಮ APMC ಸ್ಟಾಪ್ ಅಲ್ಲ, ಹೊರಗುತ್ತಿಗೆ ಅವರು. ಅವರಿಗೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಸರ್? ಅವರು ವೈಯಕ್ತಿಕ ಅಲ್ಲ. ವಿಕಲಚೇತನ ಮಹಿಳೆಯೊಬ್ಬರು APMC ಮುಖ್ಯ ಪ್ರಾಂಗಣದ ಒಳಗಿರುವ ಸರ್ಕಾರಿ ವಸತಿ ಗೃಹದಲ್ಲಿ ಅನಧಿಕೃತವಾಗಿ ವಾಸವಾಗಿದ್ದಾರೆಂಬ ಆರೋಪದಲ್ಲಿ APMC ಕಾರ್ಯದರ್ಶಿ MC ಪಡಾಗನ್ನೂರು ಇವರ ನೇತೃತ್ವದ ಅಧಿಕಾರಿಗಳ ತಂಡ ಅಕ್ಟೋಬರ್ 16ರಂದು ವಸತಿ ಗೃಹಕ್ಕೆ ಬೀಗ ಜಡಿದ ಘಟನೆ ನಡೆದಿದೆ. ಈ ಮಹಿಳೆಗೆ ಉಳಿದುಕೊಳ್ಳಲು ಸೂರು ಇಲ್ಲದೆ, ಆಸರೆಯಾಗಿ ಹೆಗಲು ಕೊಡುವುದಕ್ಕೆ ಮನೆ ಮಂದಿ ಇಲ್ಲದೆ, ಒಬ್ಬಂಟಿಯಾಗಿ ಕಗ್ಗತ್ತಲ ರಾತ್ರಿಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಮನೆಯ ಹೊರಗೆ ಕೂತು ಇದೀಗ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. APMCಯಲ್ಲಿ ಕಳೆದ 28 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕಚೇರಿ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಜಾನಕಿಯವರು APMC ಪ್ರಾಂಗಣದ ಒಳಗೆ ಸರ್ಕಾರಿ ವಸತಿ ಗೃಹಗಳ ಪೈಕಿ 003 ಸಂಖ್ಯೆಯ ಮನೆಯಲ್ಲಿ ವಾಸವಾಗಿದ್ರು. ಹಿಂದಿನ ಕಾರ್ಯದರ್ಶಿಯವರು ಕೊಂಬಿಟ್ಟು ವಿದ್ಯಾರ್ಥಿ ನಿಲಯದ ಅಡುಗೆ ಸಹಾಯಕಿ ಪ್ರೇಮಕುಮಾರಿಯವರ ಹೆಸರಿಗೆ ಈ ವಸತಿ ಗೃಹವನ್ನ ನೀಡಿದ್ರು. ಆದರೆ ಸರ್ಕಾರಿ ಅಧಿಕಾರಿಗಳಿಗೆ ಮೀಸಲಾದ ವಸತಿ ಗೃಹವನ್ನ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ ಕಾರಣ ಕಾನೂನು ಕ್ರಮಕ್ಕೆ ಮುಂದಾದ ಬಳಿಕ ಪ್ರೇಮಕುಮಾರಿಯವರು ತಾನು ಈ ಮನೆಯಲ್ಲಿ ಇರೋದಿಲ್ಲ ಎಂದು ಹೇಳಿ ಲಿಖಿತವಾಗಿ ತಿಳಿಸಿ ಮನೆ ಬಿಟ್ಟು ತೆರಳಿದ್ರು. ಇದಾದ ಬಳಿಕ ಜಾನಕಿಯವರು ಮಾತ್ರ ಈ ಮನೆಯಲ್ಲಿ ವಾಸವಾಗಿದ್ರು. ಆದರೆ ಜಾನಕಿಯವರು ಅನಧಿಕೃತವಾಗಿ ವಾಸವಾಗಿದ್ದಾರೆ ಎನ್ನುವ ಆರೋಪದಲ್ಲಿ APMC ಆಡಳಿತಾಧಿಕಾರಿಯಾಗಿರುವ ತಹಶೀಲ್ದಾರ್ ಅವರ ಸೂಚನೆಯಂತೆ ನಿನ್ನೆ ವಸತಿ ಗೃಹಕ್ಕೆ ಬೀಗ ಜಡಿಯಲಾಗಿದೆ. ಈ ಬಗ್ಗೆ ಜಾನಕಿಯವರಲ್ಲಿ ವಿಚಾರಿಸಿದಾಗ, ನನಗೆ ಗಂಡ ಮಕ್ಕಳು ಯಾರೂ ಇಲ್ಲ, ನಾನು ವಿಕಲಚೇತನೆಯಾಗಿದ್ದೇನೆ, ಈಗ ಆರೋಗ್ಯ ಸಮಸ್ಯೆಯೂ ಕಾಡ್ತಾ ಇದೆ, ಏನು ಮಾಡೋದು? ಅಡುಗೆ ಸಹಾಯಕಿ ಪ್ರೇಮ ಇವರನ್ನ ಬೆದರಿಸಿ ವಸತಿ ಗೃಹದಿಂದ ಬಿಡುಗಡೆಗೊಳಿಸಿದ್ರು. ಇದಾದ ಬಳಿಕ ನಿಯಮಾವಳಿಯಂತೆ ವಸತಿ ಗೃಹ ನೀಡುವಂತೆ ಪುತ್ತೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯದಲ್ಲಿರುವ ನನ್ನ ತಮ್ಮ ಕಾರ್ಯದರ್ಶಿಯವರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅಲ್ಲದೆ ಖಾಲಿ ಇರುವ ವಸತಿ ಗೃಹದಲ್ಲಿ ತನ್ನ ಸಹೋದರನಿಗೆ ಅವಕಾಶವನ್ನ ನೀಡಿದ್ರೆ ನಾನು ಅವರ ಜೊತೆಗೆ ವಾಸವಾಗಿರೋದಾಗಿ ಕೇಂದ್ರ ಕಚೇರಿಗೆ ಮನವಿಯನ್ನ ಮಾಡಿದ್ದೇನೆ. ಅಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿದೆ. ವಸತಿ ಗೃಹ ನೀಡುವಂತೆ ಕೇಂದ್ರ ಕಚೇರಿಯಿಂದ ಜಂಟಿ ನಿರ್ದೇಶಕರು ಆದೇಶವನ್ನ ಮಾಡಿದ್ರು. ಕಾರ್ಯದರ್ಶಿಯವರು ನೀಡದೆ ಸತಾಯಿಸುತ್ತಿದ್ದಾರೆ. ಅಲ್ಲದೆ ಈ ಮನೆಗೆ ಮಾಸಿಕವಾಗಿ 2300 ಬಾಡಿಗೆ ಹಾಗೂ ವಿದ್ಯುತ್ ಬಿಲ್ ಅನ್ನ ನಾನೇ ಪಾವತಿಸುತ್ತಿದ್ದೇನೆ. ಆದರೆ ಬಾಡಿಗೆ ಇಲ್ಲದೆ 4-5 ಅಂಗಡಿಯನ್ನ ಹಾಗೆಯೇ ಕೊಟ್ಟಿದ್ದಾರೆ. ಅದನ್ನ ಕೇಳುವವರು ಯಾರೂ ಇಲ್ಲ. ಬೇರೆ ಇಲಾಖೆಯವರಿಗೆ ಕೊಡೋದಿಕ್ಕೆ ಅವಕಾಶ ಇದೆ, ಆದ್ರೆ ಇವರು ನನ್ನಂತವರನ್ನ ಹೀಗೆ ಸತಾಯಿಸುತ್ತಿದ್ದಾರೆ ಎಂದು ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ನಾನಿದ್ದ ಕ್ವಾರ್ಟರ್ಸಿಗೆ ಬೀಗ ಹಾಕಿದ್ದಾರೆ, ಸೀಸ್ ಮಾಡಿದ್ದಾರೆ. ನನಗೆ ಅಂದರೆ ಹೋಗಲಿಕ್ಕೆ ಇಲ್ಲ, ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ಮನೆಯವರು ತಿರುಗಿದ್ದಾರೆ, 3 ವರ್ಷ ಆಯಿತು. ಮಕ್ಕಳು ಇಲ್ಲ, ಒಂಟಿ ಅಂಗವಿಕಲೆ. ನಾನು ಎಲ್ಲಿಗೆ ಅಂತ ಹೋಗೋದು? ನಾನು ನನ್ನ ಮನೆ ಬಾಗಿಲಲ್ಲೇ ಕೂತೆ. ಮೇಲಾಧಿಕಾರಿಗೆಲ್ಲ ಹೇಳಿದ್ದೆ ಹೀಗೆ ಅಂತ, ಮತ್ತು ಜನಪ್ರತಿನಿಧಿಗಳಿಗೂ ಹೇಳಿದ್ದೆ. ಅವರು ಹೇಳಿದ್ರೂ ಕೇಳಲಿಲ್ಲ, ಇವರು ತೆಗಿಲಿಲ್ಲ. ಮತ್ತು ಊಟ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ, ಏನಿಲ್ಲ. ಮಧ್ಯರಾತ್ರಿ ಯಾರೋ ನನ್ನನ್ನು ಆಸ್ಪತ್ರೆಗೆ ತಂದು ಸೇರಿಸಿದ್ರು. ಏನು ಕೊಡ್ತಾ ಇಲ್ಲ, ಏನು ಮಾಡೋದು? ಅಂದರೆ ನಿಮಗೆ ಈಗ ನಿನ್ನೆ ಅವರು ಬೀಗ ಜಡಿಲಿಕ್ಕೆ ನಿಮಗೆ ಹೇಗೆ ಗೊತ್ತಾಯಿತು? ನೀವು ಬಂದು ನೋಡಿದಾಗಲೇ ಗೊತ್ತಾದದಾ? ಅಂದರೆ ಮೊನ್ನೆ ನೋಟಿಸ್ ಅಂಟಿಸಿದ್ರು. ಇವರು ಬೀಗ ಜಡಿಲಿಕ್ಕೆ ಬರ್ತಾರೆ ಅಂತ ನನಗೂ ಗೊತ್ತಿಲ್ಲ. ಆ ನೋಟಿಸ್ ಅಂಟಿಸಿದ್ದು ನಂಗೆ ಗೊತ್ತಿಲ್ಲ. ನಾನು ಆಫೀಸಿಗೆ ಬಂದ ನಂತರ ಇವರು ಅಂಟಿಸಿದ್ದು. ನಿನ್ನೆನೂ ಹಾಗೆ ಆಫೀಸಿಗೆ ಬಂದ ನಂತರ ಬಂದು
ಅಲ್ಲಿ ಪೊಲೀಸ್ನವರನ್ನೆಲ್ಲ ಕರ್ಕೊಂಡು ಬಂದು ಸೀಸ್ ಮಾಡಲಿಕ್ಕೆ ಬಂದಿದ್ದಾರೆ. ಅಲ್ಲಿಗೆ ನನ್ನ ಕ್ವಾರ್ಟರ್ಸ್ ಅಲ್ಲಿಗೆ ಹೋದ ನಂತರ ಇವರು ಫೋನ್ ಮಾಡೋದು ಹೀಗೆ ಅಂತೇಳಿ. ನಾನು ಹೋಗಲಿಲ್ಲ. ನನಗೆ ಆ ಮೊದಲು ಅವರು ತಿಳಿಸಲೇ ಇಲ್ಲ ನನಗೆ, ಹೀಗೆ ಪೊಲೀಸ್ನವರು ಬರ್ತಾರೆ, ಅವರು ಹೀಗೆ ಮಾಡ್ತಾರೆ ಅಂತೇಳಿ. ಒಂಥರ ಕಳ್ಳರಾಗೆ ಮಾಡೋದು. ಯಾರ್ಡಲ್ಲಿ ಕೊಟ್ಟಿದ್ದಾರೆ, ಬಾಡಿಗೆ ಇಲ್ಲದೆ ಕೊಟ್ಟಿದ್ದಾರೆ 3-4 ಅಂಗಡಿ, ಅದನ್ನು ಕೇಳುವವರು ಯಾರೂ ಇಲ್ಲ. ಇಂಥ ನನ್ನಂಥವಳನ್ನು ಇದು ಮಾಡ್ತಾರೆ. ಅದು ಕೂಡ ನಾನು ಅಂದರೆ ಇದು ಹಿಂದಿನ ಕಾರ್ಯದರ್ಶಿ ಓಂಕಾರ ಸರ್ ಅಂತಿದ್ದರು, ಅವರು ಹೆಡ್ ಆಫೀಸಲ್ಲೆಲ್ಲ ಕೇಳಿಕೊಂಡು, ಅಂದರೆ ಅವಕಾಶ ಉಂಟು, ಇದು ಬೇರೆ ಇಲಾಖೆಯವರಿಗೆ ಕೊಡಲು ಅವಕಾಶ ಉಂಟು, ಅದನ್ನು ಮೀಟಿಂಗಲ್ಲಿಟ್ಟು ಪ್ರೊಸೀಜರ್ ಪ್ರಕಾರನೇ ಮಾಡಿದ್ದಾರೆ. ಒಂದು ಸಮಾಜ ಕಲ್ಯಾಣ ಇಲಾಖೆಯ ಮೇಡಮ್ ಒಬ್ಬರು ಪ್ರೇಮಕುಮಾರಿ ಅಂತೇಳಿ ಅವರ ಹೆಸರಿಗೆ ಮಾಡಿ ಅವರೊಟ್ಟಿಗೆ ನಾನಿದ್ದೆ. ಮೊನ್ನೆ ತನಕ ಬಾಡಿಗೆ ಕರೆಂಟ್ ಬಿಲ್ಲು ಕಟ್ತಾನೆ ಬಂದೆ. ಅವರನ್ನು ಕೆಲವು ಬ್ರೋಕರ್ಗಳು ಪ್ರೇಮಕುಮಾರಿ ಅವರನ್ನು ಬೆದರಿಸಿ ಮೇ ಎಂಡಿಗೆ ಆಗುವಾಗ ಅವರು ನನಗೆ ಕ್ವಾರ್ಟರ್ಸು ಬೇಡ ಅಂತೇಳಿ ಲೆಟ್ರು ತಗೊಂಡ್ರು ಅವರ ಕೈಯಿಂದ. ಮತ್ತು ನನ್ನ ತಮ್ಮ ಆಗಲೇ ಮೇ ಎಂಡಿಗೆ ಕೊಟ್ಟಿದ್ದಾನೆ ಲೆಟ್ರು, ಹೀಗೆ ನನಗೆ ಕ್ವಾರ್ಟರ್ಸು ಕೊಡಿ, ನನ್ನೊಟ್ಟಿಗೆ ಅಕ್ಕ ಇರ್ತಾಳೆ ಅಂತೇಳಿ. ಇವರು ನನ್ನ ತಮ್ಮನಿಗೆ ಎಂಡೋಸ್ಮೆಂಟ್ ಕೊಟ್ಟರು, ಅಂದರೆ ಹೆಡ್ ಆಫೀಸಿನ ಪರ್ಮಿಷನ್ ತಗೊಂಡು ನಿಮಗೆ ಕೊಡ್ತೇವೆ ಅಂತೇಳಿ. ಹೆಡ್ ಆಫೀಸಿಗೆ ಇಷ್ಟರ ತನಕ ಅವರು ಕಳಿಸಲೇ ಇಲ್ಲ. ಇವರು ಮಾಡೋದಿಲ್ಲ ಅಂಥೇಳಿ ನಾನು ಹೆಡ್ ಆಫೀಸಿಗೆ ಹೋದೆ, ನಾನು ಮತ್ತು ತಮ್ಮ ಹೋದಾಗ ಆಯ್ತಮ್ಮ ಮಾಡಿ ಕೊಡ್ತೇವೆ ನಿಮಗೆ ಅಂತೇಳಿ ನನ್ನ ಕಷ್ಟ ನೋಡಿ ಅವರು ಸ್ಪಂದಿಸಿದ್ರು ಅಷ್ಟು. ಆದರೂ ಇವರು ಮಾಡಲಿಲ್ಲ. 2 ಸಲ ಹೆಡ್ ಆಫೀಸಿಂದ ಬಂತು ಲೆಟ್ರು, ಇವರು ಮಾಡಿಯೇ ಕೊಡಲಿಲ್ಲ. ಈಗ 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನಾನು ಯಾರ ಹೆಸರಿಗೆ ಅಂತ ಕಟ್ಟೋದು? ಇವರು ಮಾಡಿ ಕೊಟ್ಟರೆ ತಾನೇ ಮಾಡೋದು. ಈಗಲೇ ಹೋಗಂತೇಳಿದರೆ ನಾನು ಎಲ್ಲಿಗೆ ಅಂತ ಹೋಗಬೇಕು? ಆವಾಗ ಅಲ್ಲಿ ಯಾರ್ಡಲ್ಲಿ 3-4 ಅಂಗಡಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೇಳುವವರು ಯಾರಿಲ್ವಾ? ನಾನು ಈಗಲೂ ನನಗೆ ಮಾಡಿಕೊಟ್ರೆ ನಾನು ಜೂನಿಂದಲೇ ಕಟ್ಟಲಿಕ್ಕೆ ರೆಡಿ ಇದ್ದೇನೆ ನಾನು ಬಾಡಿಗೆ. ನನ್ನ ತಮ್ಮನಿಗೆ ನಿನ್ನೆನೂ ಬಂದು ಕೇಳಿದ್ದಕ್ಕೆ ಅವರು ಮಾಡಲಿಲ್ಲ. ಈಗ ಏನಾದರೂ ಅವರು ಪರ್ಯಾಯ ವ್ಯವಸ್ಥೆ ನಿಮಗೆ ಮಾಡಿಕೊಡ್ತೇವೆ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಇಲ್ಲ. ಈಗ ಆ ರೂಮನ್ನು ಬಿಡಬೇಕು, ನಿಮಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಅದು ಕೂಡ ಇಲ್ಲ. ಅಲ್ಲಿಂದ ಹೋಗಬೇಕು, ನೀವು ಹೋಗಬೇಕು. ಆಫೀಸಲ್ಲೂ ಟಾರ್ಚರು, ದಿನ ಟಾರ್ಚರು. ನಾನು ಅಕೌಂಟ್ ಸೆಕ್ಷನಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ಇವರ ಗೋಲ್ಮಾಲ್ ಎಲ್ಲ ಗೊತ್ತಾಗ್ತದೆ ಅಂತೇಳಿ ಅಲ್ಲಿಂದ ತೆಗೆದು ನನ್ನನ್ನು ಬೇರೆ ಸೆಕ್ಷನಿಗೆ ಹಾಕಿದರು. ಒಬ್ಬಳೇ ದೊಡ್ಡ ಸೆಕ್ಷನಲ್ಲಿ ಒಂದು ಇದರಲ್ಲಿ ನನ್ನ ತಲೆ ಮೇಲೆ ಇದು CC ಕ್ಯಾಮರಾ ಹಾಕಿ ಒಬ್ಬಳೇ ಇದ್ದೇನೆ ಅಲ್ಲಿ. ಮತ್ತು ನಿನ್ನೆ ಇಡೀ ದಿನ ಕೆಲಸನೇ ಕೊಡಲಿಲ್ಲ. ಎಷ್ಟು ಸಲ ಕೇಳಿದ್ದೆ, ಸ್ವಲ್ಪ ಕೆಲಸ ಕೊಡಿ ಅಂತೇಳಿ. ಇಲ್ಲ ಅಂತಲೇ ಹೇಳಿದರು. ಪವಿತ್ರ ಮೇಡಮ್ ಅಂತೇಳಿದ್ದಾರೆ ಅವರು. ಕೆಲಸ ಇಲ್ಲ, ಕೂತ್ಕೊಳ್ಳಿ ನೀವು ಅಂತ. ಕೂತೆ, ಸಂಜೆ ತನಕ ಕೂತೆ. ಎಷ್ಟು ವರ್ಷ ಆಯಿತು ನೀವು ಅಲ್ಲಿ ಕೆಲಸ ಮಾಡೋದು? 28 ವರ್ಷ ಆಯಿತು. ನಾನು ಏನು ಕೆಲಸ ಅಲ್ಲಿ ನಿಮಗೆ ಇರೋದು? ಕಚೇರಿ ಸಹಾಯಕರು ಅಂತೇಳಿ. ಅಂದರೆ ನಾನು ಸೇರಿದ್ದು ಟೈಪಿಸ್ಟ್ ಆಗಿ ಸೇರಿದ್ದು ಅಲ್ಲಿಗೆ. ಈಗ ನಿಮಗೆ ನಿಮ್ಮವರು ಅಂತ ಬೇರೆ ಯಾರು ಇಲ್ಲ, ಬೇರೆ ಉಳ್ಕೊಂಡು ಮನೆಯಲ್ಲಿ ಇರ್ಕೊಳ್ಳಿಕ್ಕೆ? ಯಾರು ನನಗೆ ಅಂದರೆ ನನ್ನ ಗಂಡನ ಮನೇನೂ ಅಷ್ಟು ಇದಿಲ್ಲ. ಅವರು ಚಿನ್ನ ಇದು ಹಣ ಇದ್ದರೆ ಮಾತ್ರ. ಮಕ್ಕಳು ಇಲ್ಲ. ಇದು ಆ ರೂಮಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ರಿ? ಈಗ 1.5 ವರ್ಷದಿಂದ. 1.5 ವರ್ಷದಿಂದ ಇದ್ದೆ. ಈಗ ಅವರು ಮೊದಲು ಅಲ್ಲಿದ್ದ ಅವರು ಮೇಡಮ್ ಬಿಟ್ಟು ಹೋಗಿ 4 ತಿಂಗಳಾಗ್ತದೆ. ಮೇ ಎಂಡಿಗೆ ಕೊಟ್ಟಿದ್ದಾರೆ. ಮೇ ಎಂಡಿಗೆ ನನ್ನ ತಮ್ಮ ಲೆಟ್ರ್ ಕೊಟ್ಟಿದ್ದಾನೆ. ಅಂದರೆ ಜೂನ್ 1 ಕೊಡಿ ಅಂತೇಳಿ. ಆವಾಗ ನನಗೆ ಕರೆಕ್ಟ್ ಆಗ್ತದಲ್ಲ ಬಾಡಿಗೆ ಕಟ್ಟಲಿಕ್ಕೂ ಅಂತೇಳಿ. ಇವರು ಮಾಡ್ತಾಯಿಲ್ಲ. ಅಂದರೆ ಇವ್ರದ್ದೆಲ್ಲ ನನಗೆ ಗೊತ್ತಾಗ್ತದಲ್ವಾ, ಹಾಗೆ. ಮತ್ತು ಈಗ ಆಫೀಸ್ ನಡೆಸೋದೇ 2 ಬ್ರೋಕರ್ಗಳಿದ್ದಾರೆ, ಅವರೇ ಆಫೀಸ್ ನಡೆಸೋದಿಲ್ಲಿ. ಅವರು ಹೇಳಿದಾಗೆ ಇಲ್ಲಿ ಪವಿತ್ರ ಮೇಡಮ್ ಮತ್ತು ಸೆಕ್ರೆಟರಿ ಅವರು ಕುಣಿತಾ ಇದ್ದಾರೆ. ಇದೆಲ್ಲ ನನಗೆ ಗೊತ್ತಾಗ್ತದೆ ಅಂತೇಳಿ ನನ್ನನ್ನು ಬೇರೆಯೇ ಕೂತೊಲಿಸಿ ಕೆಲಸನೂ ಕೊಡೋದಿಲ್ಲ. ಅಂದರೆ ನನಗೆ ಇಷ್ಟು ವರ್ಷದಲ್ಲಿ ಸರ್ವಿಸ್ ಆದವರಿಗೆ ಇಂಥದ್ದು ಹೀಗೇ ಉಂಟಂತೇಳಿ ಗೊತ್ತಾಗ್ತದಲ್ವ. ಅದಕ್ಕೆ ನನ್ನನ್ನು ಬೇರೆಯೇ ಕೂತೊಲಿಸಿ ಕೆಲಸ ಇಲ್ಲ ಹಾಗೆ ಹೀಗೆ ಮತ್ತು ಟಾರ್ಚರ್ ಕೊಡೋದು. ಅಂದರೆ ನಾನು ಕೆಲಸದಿಂದ ಬಿಟ್ಟು ಹೋಗಲಿ ಅಂತೇಳಿ. ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಎಷ್ಟೋ ಸೆಕ್ರೆಟ್ರಿಗಳು, ಎಷ್ಟೋ ಸ್ಟಾಫುಗಳು ಬಂದರು. ಯಾರಲ್ಲಿ ಕೇಳಿದ್ರು ನೋಡಿ ಅವರು ಹೇಳ್ತಾರೆ ನನ್ನ ಬಗ್ಗೆ. ಯಾರಿಗೂ ಒಂದು ಅನ್ಯಾಯ ಮಾಡಿದವಳಲ್ಲ ನಾನು.
ಈಗ ನಿನ್ನೆ ನೀವು ಎಷ್ಟೊತ್ತಿಗೆ ನೀವು ರೂಮಿಗೆ ಬಂದದ್ದು ಬರುವ ಅಂದರೆ ಸ್ಮೃತಿ ಇರಲಿಲ್ಲ. ಬರುವಾಗ ನೀವು ಕೆಲಸ ಮುಗಿಸಿ 5:30ಗೆ ಬೀಗ ಆಗಿತ್ತು. ಬೀಗ ಹಾಕಿತ್ತು. ಅಲ್ಲೇ ಕೂತೆ ಸೆಕ್ರೆಟರಿ ಅವರು ಹೋಗ್ತಾ ಬರ್ತಾ ನನ್ನ ಎದುರು ರೋಡಿನ ನನ್ನ ಕ್ವಾರ್ಟರ್ಸಿಂದ ಎದುರು ಸೆಕ್ರೆಟರಿ ಅವರ ಕ್ವಾರ್ಟರ್ಸ್ ಇತ್ತು. ಮೇಲೆ ಕೆಳಗೆ ಹೋಗ್ತಾ ಇದ್ರು ಅಷ್ಟೇ. ಆದರೂ ಏನು ವಿಷಯ ಅಂತ ಕೇಳಿಲ್ಲ. ಎಷ್ಟೊತ್ತಿನವರೆಗಿದ್ರಿ ಅಲ್ಲಿ? 12 ಗಂಟೆ ರಾತ್ರಿ ತನಕ ಇದ್ದೆ. ಊಟ ಇಲ್ಲ. ಮನೆಯೊಳಗಿತ್ತ ಊಟ ಅಲ್ಲ? ಹಾಂ, ಮನೆಯೊಳಗಿತ್ತು. ಊಟ ಇಲ್ಲ, ನೀರಿಲ್ಲ, ವಾಶ್ರೂಮಿಗೆ ಹೋಗ್ಲಿಕ್ಕೂ ಇಲ್ಲ. ಸಂಜೆಯಿಂದ ಕಟ್ಟಿಕೊಂಡೇ ಕೂತ ಅಲ್ಲೇ, ಎದ್ದು ನಡೀಲಿಕ್ಕೆ ಆಗಲಿಲ್ಲ. ಮತ್ತು ಇವರು ಆ್ಯಂಬುಲೆನ್ಸಿನವರು ಬಂದು ಸ್ಟ್ರೆಚರ್ ತಂದು ಅದರಲ್ಲಿ ಮಲಗಿಸಿ ತಂದರು ಇಲ್ಲಿ. ಈಗೇನಿದೆ ವೀಕ್ನೆಸ್ ಇದೆಯಾ ನಿಮಗೆ? ಅಲ್ಲಿ ಒಳ್ಳೆ ಒಳ್ಳೆ ಸ್ಟಾಫುಗಳಿಗೆ ಇದೆ ಇಲ್ಲ, ಅಲ್ಲಿ ಬೆಳೆನೇ ಇಲ್ಲ. ಬ್ರೋಕರ್ಗಳದ್ದೇ ಎಲ್ಲ ಕಾರಬಾರಾಗಿದೆ. ಮೊದಲು ಅದನ್ನು ನಿಲ್ಲಿಸ್ಬೇಕು. ಏನು ಮಾಡಬೇಕು ಅಂತ ಜನಪ್ರತಿನಿಧಿಗಳಿಗೆ ಯಾರಿಗೆ ಹೇಳಿದೆ? ಶಾಸಕರಿಗೆ ಹೇಳಿದ್ದೇನೆ. ಅವರು ನಿನ್ನೆ ಹೇಳಿದಾರಂತೆ ತೆಗೆದು ಕೊಡಿ ಅಂತೇಳಿ. 4 ಸಲ ಫೋನ್ ಮಾಡಿದಾರಂತೆ. ಅವರು ಮಾಡಲಿಲ್ಲ. ಇವರು ಹೆಡ್ ಆಫೀಸಿಂದಲೂ ಹೇಳಿದ್ದಾರೆ. ಇಲ್ಲ, ನಾನು ಫೋನ್ ಮಾಡಿದೆ ಹೆಡ್ ಆಫೀಸಿಗೆ, ನಮ್ಮ ಡೈರೆಕ್ಟ್ರಿಗೆ 2 ಸಲ ಮಾಡಿದ್ದೇನೆ. ಆಯ್ತಮ್ಮ ಮಾಡಿ ಹೇಳ್ತೇನೆ, 2 ಸಲ ಕೊಟ್ಟಿದ್ದೇವೆ ಅಂತ. ಮತ್ತು ಇವರು ಶಾಸಕರ ಅವರು ಕೂಡ ಫೋನ್ ಮಾಡಿದ್ದಕ್ಕೆ ಹೇಳಿದ್ದಾರೆ, 2 ಸಲ ಲೆಟ್ರ್ ಕೊಟ್ಟಿದ್ದೇವೆ ಕೊಡಿ ಅಂತೇಳಿ, ಮತ್ತೆ ಯಾಕೆ ಅವರು ಕೊಡೋದಿಲ್ಲ ಅಂತ ಹೇಳಿದಾರಂತೆ. ಅವರಿಗೂ ಒಂಥರ ಮೊಂಡು ಧೈರ್ಯ ಇವರಿಗೆ ಅಷ್ಟೇ, ಮತ್ತೆ ಏನು ಹೇಳೋದಲ್ಲ. ಈಗ ನಿಮ್ಮ ವಾಸ್ತವ್ಯದ ಕಾರಣ ಅಲ್ಲಿ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ವಸ್ತುಗಳೆಲ್ಲವೂ ಎಲ್ಲ ಉಂಟು. ಒಂದು ಚಾರ್ಜರಿಂದ ಹಿಡಿದು ಎಲ್ಲ ಉಂಟು. ಏನಿಲ್ಲ, ನನ್ನದೊಂದು ಇದು ಬ್ಯಾಗು, ಟಿಫಿನ್ ಬಾಕ್ಸಿಂದು ಪೆನ್ ಇದ್ದು ಅಷ್ಟೇ ಇದ್ದದ್ದು. ಆಫೀಸಿಗೆ ಹೊರಡು ಬರುವಾಗ ಅಷ್ಟನ್ನು ಇಟ್ಕೊಂಡು ಬಂದಿದ್ದೇನೆ, ಅದು ಮಾತ್ರ ಉಂಟು. ಈಗ ಇವತ್ತೇನಾದರೂ ನೀವು ಆಫೀಸಿಗೆ ಬರಲಿ? ಇವತ್ತು ರಜೆ. ನೋಡಬೇಕಂತ ಇವತ್ತು ಓಪನ್ ಮಾಡಿ ಕೊಡ್ತಾರಾ ಏನಂತೇಳಿ ಗೊತ್ತಿಲ್ಲ ಇನ್ನು. ಇದರಲ್ಲಿ ಏನು ಅಂಗವಿಕಲ? ಹೌದು, ಅಂಗವಿಕಲೆ. ಕಾಲು ಪೋಲಿಯೋ, ಅದು ನಡೆಯಲಿಕ್ಕೆ ಆಗ್ತಾ ಇಲ್ಲ. ಇದೊಂದು ಬೆರಳು ತುಂಡಾಗಿದೆ. ಒಂದು ಬೆರಳಲ್ಲಿ, ಇಷ್ಟು ಬೆರಳಲ್ಲಿ ನಡೆಯೋದು. ಅದು ಫುಲ್ಲು ಒಂದು ಸೈಡ್ ಭಾರ ಬೀಳೋದಲ್ಲ. ಈಗ ಸ್ವಲ್ಪ ಇದಾಗ್ತಾ ಉಂಟು, ನನಗೆ ಆಗ್ತಾ ಇಲ್ಲ. ಮೊದಲಿನಾಗೆ ಆಗೋದಿಲ್ಲ ನನಗೆ. ಅದಕ್ಕೆ ಸರ್ಟಿಫಿಕೇಷನ್ ಎಲ್ಲ ಮಾಡಿಕೊಂಡಿದ್ದೀರಿ? ಉಂಟು, 75% ಉಂಟು. ಮೊದಲು ಇಲ್ಲಿ ತನಕ ಕೂತೊಳ್ತಾ ಇತ್ತು, ಮತ್ತೆ ಪ್ರಾಯ ಆದಾಗ ಇಲ್ಲ. ಇಷ್ಟು ಇಲ್ಲಿಗೆ ಬಂದು ಮುಟ್ಟಿದೆ ಈಗ. ಸ್ವಲ್ಪ ನೀವು ವಿಕಲಚೇತನರಾಗಿದ್ದರಿಂದ ಅಲ್ಲಿಯೇ ರೂಮ್ ಸಿಕ್ಕಿದ್ರೆ ಒಳ್ಳೆಯದು ಅಂತ ನೀವು ಹೇಳೋದು, ಅಲ್ಲಿ ಹೊರಗಡೆ ಸಿಕ್ಕಿದ್ರೆ ಆಗ್ಬೋದು ಅಂತ? ಹೊರಗಡೆ ನನಗೆ ನಡೀಲಿಕ್ಕೆ ಕಷ್ಟ, ತುಂಬ ಕಷ್ಟ ಉಂಟು. ಅಲ್ಲಿ ಖಾಲಿ ಉಂಟಲ್ಲ, 20-30 ವರ್ಷದಿಂದ ಖಾಲಿ ಉಂಟಲ್ವ, ಕೊಡಲು ಅವಕಾಶ ಉಂಟು ಬೇರೆ ಇಲಾಖೆಯವರಿಗೆ. ಹಾಗಾಗಿ ನನ್ನ ತಮ್ಮನಿಗೆ ಕೊಟ್ಟರೆ ನನಗೊಂದು ಉಪಕಾರನೇ. ನನಗೆ ಕೂಡುವಷ್ಟು ದಿನ ಆದರೂ ನಾನು ದುಡ್ಕೊಂಡು ನಾನು ತಿನ್ಕೊಂಡು ಇರ್ತೇನಲ್ವಾ, ಯಾರಿಗೂ ಉಪದ್ರ ಮಾಡದೆ. ಇನ್ನು ಈ ಬಗ್ಗೆ ಎಪಿಎಂಸಿ ಕಾರ್ಯದರ್ಶಿ ಎಂಸಿ ಪಡಾಗನ್ನೂರು ಇವರಲ್ಲಿ ವಿಚಾರಿಸಿದಾಗ ನೋಟಿಸ್ ಓದಿ ಬಳಿಕ ಘಟನೆಯ ಬಗ್ಗೆ ತಿಳಿಸಿದ್ದಾರೆ. ಎಪಿಎಂಸಿ ಪ್ರಾಂಗಣದ ಒಳಗೆ ಸರ್ಕಾರಿ ವಸತಿ ಗೃಹದ 003 ಸಂಖ್ಯೆಯ ಮನೆಯಲ್ಲಿ ಜಾನಕಿಯವರು ವಾಸವಿದ್ರು. ಅಡುಗೆ ಸಹಾಯಕಿ ಪ್ರೇಮ ಇವರು ಮನೆ ಬಿಟ್ಟು ತೆರಳಿದ ಬಳಿಕ ಜಾನಕಿಯವರಿಗೆ ಮನೆ ತೆರವು ಮಾಡುವಂತೆ 4 ತಿಂಗಳ ಹಿಂದೆ ಸೂಚಿಸಲಾಗಿತ್ತು. ನನಗೆ 15 ದಿನಗಳ ಕಾಲಾವಕಾಶ ನೀಡುವಂತೆ ಜಾನಕಿಯವರು ಜೂನ್ 15ರಂದು ಲಿಖಿತ ಮನವಿಯನ್ನ ಸಲ್ಲಿಸಿದ್ರು. ಮಾನವೀಯ ನೆಲೆಯಲ್ಲಿ ನಾವು ಒಪ್ಪಿದ್ದೇವೆ. ಆದರೆ 4 ತಿಂಗಳು ಕಳೆದರೂ ಅವರು ಇನ್ನೂ ಮನೆ ಖಾಲಿ ಮಾಡಿಲ್ಲ. ಈ ವಿಚಾರವನ್ನ ಆಡಳಿತಾಧಿಕಾರಿಯಾಗಿರುವ ತಹಶೀಲ್ದಾರ್ ಅವರ ಗಮನಕ್ಕೆ ತಂದಾಗ ನಿಯಮ ಪ್ರಕಾರ ಕ್ರಮ ಕೈಗೊಳ್ಳಿ ಎಂದು ಸೂಚಿಸಿದ್ದಾರೆ. ಅದರಂತೆ ಈಗ ನಾವು ಮನೆಗೆ ಬೀಗ ಜಡಿದಿದ್ದೇವೆ ಎಂದು ಹೇಳಿದ್ದಾರೆ. ಹಿಂದಿನ ಪ್ರಭಾರ ಕಾರ್ಯದರ್ಶಿಯವರಾದ ರಾಮಚಂದ್ರ ಎಂಬುವವರು ಪ್ರಾಂಗಣದಲ್ಲಿರುವ ವಸತಿ ಗೃಹ ಸಂಖ್ಯೆ 3 ಪ್ರೇಮಕುಮಾರಿ ಅಡುಗೆಯವರು ವಿನಂತಿ ಮೇರೆಗೆ ದಿನಾಂಕ 14/3/2023 ಹಂಚಿಕೆ ಮಾಡಿರುತ್ತಾರೆ. ಈ ಸಂದರ್ಭ
ಈ ಸಂಬಂಧ ಸದರಿ ವಸತಿಗೃಹವನ್ನು ಪರಿಶೀಲಿಸಲಾಗಿ ಪ್ರೇಮಕುಮಾರಿ ಅವರಿಗೆ ಹಂಚಿಕೆಯಾದ ವಸತಿಗೃಹದಲ್ಲಿ ಈ ಸಮಿತಿಯ ಹೊರಗುತ್ತಿಗೆಯ ಸಿಬ್ಬಂದಿಯಾದ ಜಾನಕಿ ಇವರು ವಾಸವಾಗಿರುವುದು ಕಂಡುಬಂದಿರುತ್ತದೆ. ಈ ಸಂಬಂಧ ಪ್ರೇಮಕುಮಾರಿ ಅವರಿಗೆ ಪತ್ರ ಬರೆದು ತಮ್ಮ ಹಂಚಿಕೆಯಾದ ವಸತಿಗೃಹದಲ್ಲಿ ಬೇರೆಯವರು ವಾಸಿಸುತ್ತಿದ್ದು ವಸತಿಗೃಹ ಹಂಚಿಕೆ ನಿಯಮಾವಳಿ ಪ್ರಕಾರ ಬೇರೆಯವರಿಗೆ ಹಸ್ತಾಂತರಿಸುವುದು ಕಾನೂನು ಬಾಹಿರವಾಗಿರುವುದರಿಂದ 3 ದಿನಗಳೊಳಗಾಗಿ ಸೂಕ್ತ ಹೇಳಿಕೆಯನ್ನು ತಿಳಿಸಲಾಗಿತ್ತು. ಸದರಿ ಪ್ರೇಮಕುಮಾರಿ ಅವರು ಈ ಕಚೇರಿಗೆ ಪತ್ರ ಸಲ್ಲಿಸಿ ನನಗೆ ಹಂಚಿಕೆಯಾದ ವಸತಿಗೃಹವನ್ನು ನಾನು ಮೇ 2024 ಅಂತ್ಯಕ್ಕೆ ತಮ್ಮ ಸಮಿತಿಗೆ ಹಿಂದಿರುಗಿಸಿರುತ್ತೇನೆ. ಈ ಸಂಬಂಧ ಸದರಿ ವಸತಿಗೃಹದಲ್ಲಿ ಜಾನಕಿ ಹೊರಗುತ್ತಿಗೆ ಸಿಬ್ಬಂದಿ ಇವರು ವಾಸವಾಗಿರುವುದನ್ನು ಸಮಿತಿಯ ಆಡಳಿತಾಧಿಕಾರಿ ಹಾಗೂ ತಹಶೀಲ್ದಾರರಿಗೆ ಈ ವಿಷಯವನ್ನು ತಿಳಿಸಲಾಗಿತ್ತು. ಮಾನ್ಯ ಆಡಳಿತಾಧಿಕಾರಿಯವರು ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸಿ ವರದಿ ನೀಡುವಂತೆ ಸೂಚಿಸಿರುತ್ತಾರೆ. ಈ ಸಂಬಂಧ ದಿನಾಂಕ 14/10/2024 ವಸತಿಗೃಹದಲ್ಲಿ ವಾಸವಾಗಿರುವ ಮನೆಗೆ ನೋಟಿಸು ಅಂಟಿಸಲಾಗಿ ಅದಕ್ಕೆ ಕಿತ್ತು ಹಾಕಿರುತ್ತಾರೆ. ನೋಟಿಸು ಜಾರಿ ಮಾಡಿ 3 ದಿನಗಳಾಗಿ ತೆರವುಗೊಳಿಸಲು ತಿಳಿಸಲಾಗಿತ್ತು. ಈ ದಿನದಂದು ಪೊಲೀಸರ ಬಂದೋಬಸ್ತು ಪಡೆದು ತೆರವುಗೊಳಿಸಲು ಹೋದಾಗ ಜಾನಕಿರವರು ಬಾಗಿಲು ತೆಗೆಯದೆ ಉಡಾಫೆ ಉತ್ತರ ನೀಡಿದ್ದು ಈ ಸಂಬಂಧ ಪೊಲೀಸರ ಮತ್ತು ಸ್ಥಳೀಯರ ಸಮಕ್ಷಮ ವಸತಿಗೃಹವನ್ನು ನಿಜ ಮಾಡಿ ಸಮಿತಿ ವಶಕ್ಕೆ ಪಡೆಯಿರುತ್ತಾಯಿತು. ನಿನ್ನೆ ಸರ್ ಅವರಿಗೆ ನೋಟಿಸು ಪುನಃ ವಾಪಸ್ ಕೊಟ್ಟಿದ್ದ ನಿನ್ನೆ ಸೀಸ್ ಮಾಡ್ತೀರಿ ಅಂತ? ಇಲ್ಲ, ಸೋಮವಾರ ಕೊಟ್ಟಿದ್ದೆವು. ನೋಟಿಸ್ ಅಂಟಿಸಿದ್ದೆವು ಬಾಗಿಲಿಗೆ ಅವರಿಗೆ. ಸೋಮವಾರ ಅಂಟಿಸಿ 16ನೇ ತಾರೀಕು ಒಳಗಡೆ ಖಾಲಿ ಮಾಡ್ಬೇಕಂತೇಳಿ ನಾವು ನೋಟಿಸ್ ಅಂಟಿಸಿದ್ದೇವೆ. ನಾವು ಅವರು ಖಾಲಿ ಮಾಡದ ಕಾರಣ ನಾವು ಇದು ಮಾಡಿದ್ದೇವೆ. ಈಗ ಅಂದರೆ ಈಗ ಹೊರಗುತ್ತಿಗೆ ಆದರೆ ಅವರಿಗೆ ಇಲ್ಲಿ ಕೊಡುವ ಅವಕಾಶ ಇಲ್ಲ, ರೂಮ್ ಅವಕಾಶ ಇಲ್ಲ. ಈಗ ಅವರೇನು ಹೇಳ್ತಾರೆ ಅಂದರೆ ಅವರ ತಮ್ಮನಿಗೆ ಏನೋ ಕೇಳಿದರು ಕಳೆದ 4 ತಿಂಗಳ ಹಿಂದೆ, ಅವರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಸೊ ಅವ್ರಿಗೆ ಏನಾದರೂ ಕೊಡುವ ವ್ಯವಸ್ಥೆ? ಅದು ವ್ಯವಸ್ಥೆ ಇದೆ, ಆದರೆ ನಮ್ಮ ಅನುಮತಿ ಪಡಿಬೇಕಲ್ಲ. ನಮ್ಮ ಹೆಡ್ ಆಫೀಸಿಂದ ಅನುಮತಿ ಪಡೆದ ನಂತರ ನಾವು ಇದು ಮಾಡ್ತೀವಿ. ಅದು ಯಾಕಂದರೆ ಬೆಲೆ ಇಲಾಖೆ ಕೊಡಬೇಕಾದರೆ ನಮ್ಮ ಅನುಮತಿ, ನಮ್ಮ ಸಿಬ್ಬಂದಿಯವ್ರಿಗೆ ಇಲ್ಲ ಅಂತೇಳಿ ನಾವು ತಿಳಿಸ್ಬೇಕಾಗತ್ತೆ. ಈ ಸದ್ಯಕ್ಕೆ ನಮ್ಮ ಕೆಲವು ಮಂದಿ ಸಿಬ್ಬಂದಿಗೆ ಬೇಕಾಗಿರುತ್ತೆ. ನಮಗೆ ಸಿಬ್ಬಂದಿ ಇದ್ದಿದ್ದಿಲ್ಲ ಅಂದರೆ ಅವ್ರಿಗೆ ನಾವು ಕೊಡಲಿಕ್ಕೆ ನಮ್ಮ ಹೆಡ್ ಆಫೀಸಿಂದ ಅನುಮತಿ ತೊಗೋಬೇಕಾಗತ್ತೆ. ಈಗ ಹೆಡ್ ಆಫೀಸ್ ನಮಗೆ ಏನೋ ಆ ಥರ ಆದೇಶಗಳೇನೋ ಸೂಚನೆಗಳೇನಾದರೂ ಬಂದಿಲ್ಲ? ಬಂದಿದೆ ಕೊಡ್ಬೋದು ಅಂತ. ಬಂದಿದೆ, ಕೊಡಬೇಕಂತೇಳಿ ಬಂದಿದೆ. ಬಟ್ ಇದನ್ನೇ ಬೇರೆ, ಇದನ್ನೇ ಬೇರೆ. ಅದನ್ನು ಪ್ರೊಸೆಸ್ ಇದೆ. ಅದನ್ನು ನಾವು ಮತ್ತು ಅವರಿಗೆ ಅಲ್ಲೇ SP ಅವ್ರಿಗೆ ಬರೀಬೇಕು. ಅವರ ಕ್ವಾರ್ಟರ್ಸ್ ಇದೇನಿಲ್ಲೋ ಅದೆಲ್ಲ ನೋಡಿಕೊಂಡು ಕಮಿಟಿಯಲ್ಲಿ ಇಟ್ಟುಕೊಂಡು ಅನ್ನಿಸಿ ಆಮೇಲೆ ನಾವು ಅವರಿಗೆ ಹೆಡ್ ಆಫೀಸಿಗೆ ತಿಳಿಸಿದ ಬಳಿಕ ನಾವು ಇದು ಮಾಡಬೇಕಾಗತ್ತೆ. ಅದು ಎಷ್ಟು ಸಮಯ ಆಗುತ್ತೆ ಸರ್? ಅದು ಸಮಯ ಎಷ್ಟಾಗುತ್ತೆ ನೋಡ್ಬೇಕು ಸರ್. ಅದೇನು 1 ತಿಂಗಳಾಗ್ಬೋದು. ಕಮಿಟಿ ಇಲ್ಲ, ಅದೇ ಇಲ್ಲಾಂದ್ರೆ ಮತ್ತು ಆಡಳಿತ ಅಧಿಕಾರಿ ಇದು ತಹಶೀಲ್ದಾರ್ ಇದ್ದಾರಲ್ಲ, ಅವ್ರು ಎಷ್ಟು ತಿಂಗಳಾಗುತ್ತೆ ನೋಡ್ಬೇಕು. ಅವ್ರು ಯಾವಾಗ ಏನು ಮಾಡ್ತಾರೆ ಅವಾಗ ನಾವು ಇದು ಮಾಡಬೇಕಾಗತ್ತೆ. ಟೈಮಿಂಗ್ 1 ತಿಂಗಳು 2 ತಿಂಗಳು ಹೋಗ್ಬೋದು, 2-3 ತಿಂಗಳು ಆಗ್ಬೋದು. ಅಂದರೆ ಈಗ ಒಂದು ವೇಳೆ ಅವರ ತಮ್ಮನಿಗೆ ಸಾಧ್ಯತೆ ಇದೆ ಕೊಡುವಂಥದ್ದು ತಾವೇ ಹೇಳಿದ್ರಿ. ಸೊ ಈ ಮಧ್ಯೆ ಅವರನ್ನು ಒಂಥರ ಅಂದರೆ ಅವರು ಒಂಟಿ ಮಹಿಳೆ, ವಿಕಲಚೇತನೆ, ಅವರನ್ನು ಹೊರಗೆ ರೂಮ್ನಲ್ಲಿ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ. ಇಷ್ಟರವರೆಗೆ ಹೇಗೂ ಇದ್ದರು, 2 ತಿಂಗಳು ಮುಂದುವರಿಸಿ ಸರ್. ಅವರು ನಮ್ಮ APMC ಸ್ಟಾಪ್ ಅಲ್ಲ, ಹೊರಗುತ್ತಿಗೆ ಅವರು. ಹೊರಗುತ್ತಿಗೆಯವ್ರಿಗೆ ಕೊಡೋಕ್ಕಂತ ಅನುಮತಿ ಇಲ್ಲ. ಅವ್ರಿಗೆ 4 ತಿಂಗಳ ಕಾಲಾವಕಾಶ ಕೊಟ್ಟಿದ್ದೇನೆ. ಅವ್ರಿಗೆ ನೋಟಿಸ್ ಅವರು 15 ದಿವಸ ಮೊದಲ ಪ್ರೇಮಕುಮಾರಿ ಅವ್ರಿಗೆ ಏನು ಕೊಟ್ಟಿದ್ದಾರಲ್ಲ, ಅದೇ ಇದರಲ್ಲಿ ಇದು ಡಿಟೇಲ್ ಹೇಳಿದ್ದೀನಿ. ಈಗ ಇದು ನೀವು ಕೇಳೋದಿರೋದೇ ಡಿಟೇಲ್ ಹೇಳಿದ್ದೀನಿ. ಈಗ ಪ್ರೇಮಕುಮಾರ್ ಅವರಿಗೆ 4 ಆದ ಬಳಕನೇ ಖಾಲಿ ಮಾಡಿದ ಬಳಕನೇ 4 ತಿಂಗಳು ಕಾಲಾವಕಾಶ ಕೊಟ್ಟಿದ್ದೆ ಅವ್ರಿಗೆ. ಇಲ್ಲ 15 ದಿನದಲ್ಲೇ ನಾನು ಖಾಲಿ ಮಾಡ್ತೀನಿ ಅಂತೇಳಿ ಬರೆದು ಕೊಟ್ಟಿದ್ದರು ಅವರು. 4 ತಿಂಗಳಾಯಿತು, ಇನ್ನೂ ಖಾಲಿ ಮಾಡಲೇ ಇಲ್ಲ ಅವರು. ಮತ್ತು 3 ದಿನ ನೋಟಿಸ್ ಅಂಟಿಸಿದ್ದೇವೆ ನಾವು 14ನೇ ತಾರೀಕಿಗೆ. 16 ಒಳಗಡೆ ಖಾಲಿ ಆಗ್ಬೇಕತ್ತೆ. ಅದಕ್ಕೂ ಇದು ಮಾಡಲಿಲ್ಲ ಅವರು. ಅದಕ್ಕೆಲ್ಲ ನಾ ಈ ಸ್ಟೇಟ್ಮೆಂಟ್ ಇದು ನಿಮಗೆ ಸದ್ದು ಕೊಟ್ಟಿದ್ನ. ಈಗ ಅವರಿಗೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಬಗ್ಗೆ ಹೇಳಿದರೆ ಸರ್, ಬೇರೆ ರೂಮ್ನ ಬಗ್ಗೆ ಅಥವಾ ಹೊರಗಡೆ ಏನಾದರೂ? ಇಲ್ಲ, ನಾವೇನು ಹೇಳಕ್ಕೆ ಬರೋಂಗಿಲ್ಲ. ಅವರು ವೈಯಕ್ತಿಕ ಅಲ್ಲ, ಅದು ನಾವು ಹೆಂಗೆ ಹೇಳೋಕ್ಕಾಗತ್ತೆ. ಅದು ನಮ್ಮದಷ್ಟೇ, ನಮ್ಮ ಸಮಿತಿದೇನಿರುತ್ತೆ ಅದಷ್ಟೇ ನಾವು ನೋಡಬೇಕಾಗತ್ತೆ. ಕಾನೂನು ಬಾಹಿರವಾಗಿ ಸರ್ಕಾರಿ ಕಟ್ಟಡ, ಮನೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಸಾವಿರಾರು ಘಟನೆಗಳು ನಮ್ಮ ಕಣ್ಣ ಮುಂದೆ ಇದ್ರೂ
ಒಂಟಿ ಮಹಿಳೆ ವಿಕಲಚೇತನ ಮಹಿಳೆಯನ್ನ ರಾತ್ರೋರಾತ್ರಿ ಒಂಟಿಯಾಗಿ ಮನೆಯ ಹೊರಗೆ ನಿಲ್ಲುವಂತೆ ಮಾಡಿದ ಅಧಿಕಾರಿಗಳ ಅಮಾನವೀಯ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪೊಲೀಸ್ ಆಗಿರುವ ಜಾನಕಿಯವರ ಸಹೋದರನಿಗೆ ಖಾಲಿ ಇರುವ ವಸತಿ ಗೃಹದಲ್ಲಿ ಅವಕಾಶವನ್ನ ನೀಡಿದ್ರೆ ಜಾನಕಿಯವರು ಆ ಮನೆಯಲ್ಲೇ ವಾಸವಾಗಿರ್ತಾರೆ. ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಜಾನಕಿಯವರಿಗೆ ಶೀಘ್ರವೇ ಸೂಕ್ತ ಸೂರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ.